ಉಡುಪಿಯಲ್ಲೂ ಚಡ್ಡಿಗಳ ಸಂಗ್ರಹ ಆಗ್ತಾ ಇದೆ. ಉಡುಪಿ ಜಿಲ್ಲೆಯಿಂದ ಬೆಂಗಳೂರಿಗೆ ಕೊರಿಯರ್ನಲ್ಲಿ ಚಡ್ಡಿ ಕಳಿಸ್ತೇವೆ, ಕಾಂಗ್ರೆಸ್ ಚಡ್ಡಿ ಬಗ್ಗೆ ಹಗುರವಾಗಿ ಮಾತನಾಡಿದೆ ಎಂದು ಉಡುಪಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಕುಯಿಲಾಡಿ ಸುರೇಶ್ ನಾಯ್ಕ್ ಹೇಳಿದ್ದಾರೆ. ಆರ್ಎಸ್ಎಸ್ ಚಡ್ಡಿ ತಾಕತ್ತು ಕಾಂಗ್ರೆಸ್ಸಿಗೆ ಗೊತ್ತಿಲ್ಲ. ಚಡ್ಡಿ ವಿಚಾರಕ್ಕೆ ಬಂದರೆ ಕರ್ನಾಟಕದಿಂದಲೇ ಕಾಂಗ್ರೆಸ್ನ ಅಂತಿಮ ಯಾತ್ರೆ ಆರಂಭ ಆಗುತ್ತೆ. ನಾಳೆ ಸಂಜೆ ಉಡುಪಿ ಜಿಲ್ಲೆಯಿಂದ ಹಳೆ ಚಡ್ಡಿಗಳನ್ನು ಕಳಿಸ್ತೇವೆ. ನಾವು ಹೊಸ ಚಡ್ಡಿಗಳನ್ನು ಕಾಂಗ್ರೆಸ್ಗೆ ಕೊಡೋದಿಲ್ಲ. ಸಿದ್ದರಾಮಯ್ಯ ನಲಪಾಡ್ ಅದನ್ನು ಸುಡಲಿ, ಕೊನೆಗೊಂದು ದಿನ ಅವರು ಚಡ್ಡಿ ಹಾಕಲು ಗತಿ ಇರೋದಿಲ್ಲ, ಅದು ಗ್ಯಾರಂಟಿ. ನಾವು ಆರ್ಎಸ್ಎಸ್ನ ಕಾಕಿ ಚಡ್ಡಿ ಕಳಿಸೋದಿಲ್ಲ. ನಮ್ಮ ಜನ ಬಳಸದಿರೋ ಚಡ್ಡಿಗಳನ್ನು ಕಳಿಸ್ತೇವೆ, ಬಳಸಲು ಯೋಗ್ಯತೆ ಇಲ್ಲದ ಚಡ್ಡಿಗಳನ್ನು ಕಳಿಸ್ತೇವೆ. ಹಾಳಾದ ಹರಿದೋದ ಚಡ್ಡಿಗಳನ್ನು ಕಾಂಗ್ರೆಸ್ಗೆ ಕಳಿಸ್ತೇವೆ ಅಂತ ಸುರೇಶ್ ನಾಯ್ಕ್ ಹೇಳಿದರು. ಉಡುಪಿಯಲ್ಲಿ ಆಗ್ತಾ ಇದೆ. ನಾಳೆ ಕಾಂಗ್ರೆಸ್ ಕಚೇರಿಗೆ ಉಡುಪಿ ಜಿಲ್ಲೆಯಿಂದ ಕೊರಿಯರಲ್ಲಿ ಹೋಗ್ತದೆ. ಕಾಂಗ್ರೆಸ್ಗೆ ಚಡ್ಡಿ ಬಗ್ಗೆ ಭಾಳ ಹಗುರವಾಗಿ ಮಾತಾಡ್ತಾ ಇದ್ದಾರೆ. ಆರ್ ಎಸ್ ಎಸ್ನ ಚಡ್ಡಿ ಯಾವ ರೀತಿಯ ಸಂಘಟನೆಯನ್ನು ಒಟ್ಟು ಮಾಡಿದಂತೆ ಕಾಂಗ್ರೆಸ್ನವರಿಗೆ ಅದರ ಆಳ ಮತ್ತು ಅದರ ತಾಕತ್ತು ಗೊತ್ತಿಲ್ಲ. ಕಾಂಗ್ರೆಸ್ನವರು ಚಡ್ಡಿಯ ವಿಚಾರಕ್ಕೆ ಬಂದರೆ ಬಹುಶಃ ಕರ್ನಾಟಕದಿಂದಲೇ ಕಾಂಗ್ರೆಸ್ ತನ್ನ ಅಂತಿಮ ಯಾತ್ರೆಯನ್ನು ಶುರು ಮಾಡ್ತದೆ. ನಾಳೆ ಸಂಜೆ ಉಡುಪಿ ಜಿಲ್ಲೆಯಿಂದ ಹಳೆ ಚಡ್ಡಿ, ಕಾಂಗ್ರೆಸ್ನವ್ರನ್ನ ಹೊಸ ಚಡ್ಡಿ ಕೊಡೋದಿಲ್ಲ, ಹಳೆ ಚಡ್ಡಿಯನ್ನು ನಾಳೆ ನಾವು ಕಾಂಗ್ರೆಸ್ನವ್ರಿಗೆ ಕಳಿಸ್ತಾ ಇದ್ದೇವೆ. ಅದು ನಲ್ಪಾಡಾಗಲಿ ಸಿದ್ದರಾಮಯ್ಯನವರಿಗೆ ಅದನ್ನು ಸುಡಲಿ, ಅವರಿಗೆ ಕಡೇ ಒಂದಿನ ಅವರಿಗೆ ಚಡ್ಡಿ ಇಲ್ಲದ ಗತಿ ಬರೋದು ಖಂಡಿತ ಗ್ಯಾರಂಟಿ. ನಾವು ಆರ್ ಎಸ್ ಎಸ್ನ ಕಾಕಿ ಚಡ್ಡಿ ಕಳಿಸೋದಿಲ್ಲ. ಇಲ್ಲಿಯ ಜನ ಯೂಸ್ ಮಾಡದ ಚಡ್ಡಿಯನ್ನು ನಾವು ಕಳಿಸೋದು. ಎಲ್ಲಿ ಹಾಕಲಿಕ್ಕೆ ಯೋಗ್ಯತೆ ಇಲ್ಲದ ಚಡ್ಡಿ ಇದೇನಿದೆ, ಹಾಳಾದ ಚಡ್ಡಿ, ಹರಿದೋದ ಚಡ್ಡಿಯನ್ನು ಕಾಂಗ್ರೆಸ್ಸಿಗೆ ಕಳಿಸ್ತಾ ಇದ್ದಾರೆ. ಅದನ್ನೇ ಅವ್ರು ಸುಡಬೇಕು. ಅವರಿಗೆ ಆರ್ ಎಸ್ ಎಸ್ನ ಚಡ್ಡಿಯ ಬಗ್ಗೆ ಮಾತಾಡಲಿಕ್ಕೆ ಯೋಗ್ಯತೆ ಕೂಡ ಇಲ್ಲ.